ಪ್ರೀತಿ ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಮಗೆಲ್ಲರಿಗೂ ಕೋರುತ್ತಾ ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 108ನೇ ಕಾರ್ಯಕ್ರಮ. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳಿ ಬರೋಣ. ರಾಮನ ಉಚ್ಛ್ವಾಸ ಅಲೆದಿರದೆ ರಾವಣನ ಎಡೆಗೆ, ರಾಮನು ದಶಕಂಠನ ಎಲ್ಲರನು ಉಸಿರಿರನೆ, ರಾಮ ರಾವಣ ಉಸಿರುಗಳು ಇಂದು ನಮ್ಮ ಒಳಗೆ ಇರವೇ, ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ರಾಮನುಚ್ಛ್ವಾಸ ವಲೆದಿರದೆ ರಾವಣನೆಡೆಗೆ, ರಾಮನು ದಶಕಂಠನೆಲರನ್ ಉಸಿರಿರನೆ, ರಾಮ ರಾವಣರ ಉಸಿರ್ಗಳಿಂದು ನಮ್ಮೊಳಗಿರವೇ, ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ, ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ಪ್ರಿಯರೇ, ಭರತಭೂಮಿಯಲ್ಲಿ ಎರಡು ಶ್ರೇಷ್ಠವಾದ ಕೃತಿಗಳನ್ನು ನಾವು ಕಂಡಿದ್ದೇವೆ. ಒಂದು ವ್ಯಾಸರಿಂದ ರಚಿತವಾಗಿರುವಂತ ಮಹಾಭಾರತ ಕಾವ್ಯ, ಇನ್ನೊಂದು ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದಂತ ಮಹಾನ್ ಕಾವ್ಯವೇ ರಾಮಾಯಣ. ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಎರಡು ಪ್ರಮುಖ ಪಾತ್ರಗಳನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಒಂದು ರಾಮನ ಪಾತ್ರ, ಇನ್ನೊಂದು ರಾವಣನ ಪಾತ್ರ. ಇಲ್ಲಿ ನಮಗೆ ಎರಡೂ ಪಾತ್ರಗಳು, ಎರಡು ವ್ಯಕ್ತಿಗಳ ವ್ಯಕ್ತಿತ್ವಗಳು ಕಾಣಸಿಗುತ್ತವೆ. ರಾಮ ಕಥಾನಾಯಕನಾಗಿ ಮತ್ತು ಪ್ರತಿನಾಯಕನಾಗಿ, ದುರಂತ ನಾಯಕನಾಗಿ ರಾವಣನ ಪಾತ್ರ ಚಿತ್ರಣವನ್ನು ನಾವಿಲ್ಲಿ ಕಾಣಬಹುದು. ಈರ್ವರು ಎದುರು ಬದುರಾಗಿ ಹೋರಾಟವನ್ನ ಮಾಡಿದವರೇ ಇದ್ದಾರೆ. ಈ ವಾಸ್ತವಾಂಶ ಸತ್ಯ ನಮಗೆ ತಿಳಿದಿರುವಾಗ ಮೇಲಿನ ಕಗ್ಗವು ರಾಮನು ಉಸಿರಾಡಿದ ಗಾಳಿಯು ರಾವಣನು ಇರುವಲ್ಲಿಗೆ ಬರಲಿಲ್ಲವೇ ಅಂತ ಪ್ರಶ್ನೆಯನ್ನು ಮಾಡುತ್ತದೆ. ಅಂತೆಯೇ ರಾವಣನ ಉಸಿರನ್ನು ರಾಮನೂ ಸಹ ಉಸಿರಾಡಿರುತ್ತಾನೆ. ಅವರೀರ್ವರು ಉಸಿರಾಡಿದ ಆ ಗಾಳಿಯನ್ನೇ ಇಂದು ನೀವೆಲ್ಲರೂ ಕೂಡ ಉಸಿರಾಡುತ್ತಿಲ್ಲವೇನೋ ಎನ್ನುವ ಪ್ರಶ್ನೆಯನ್ನು ಕೂಡ ನಮ್ಮ ಮುಂದಿಡ್ತಾರೆ. ಇಂತಿರುವಾಗ ಈ ಧರೆಯಲ್ಲಿ, ಅಂದರೆ ಈ ಭೂಮಿಯ ಮೇಲೆ ಹೊಸದೇನು ಇದೆ ಎಂಬ ಪ್ರಶ್ನೆಯನ್ನು ಕೂಡ ಕವಿ ನಮ್ಮ ಮುಂದೆ ಇಡುವುದನ್ನು ನಾವಿಲ್ಲಿ ಕಾಣಬಹುದು. ಈ ಭೂಮಿ ಮೇಲೆ ಹುಟ್ಟಿರುವ ಎಲ್ಲಾ ಜೀವಿಗಳಿಗೂ ಕೂಡ ಸೇವಿಸುವ ಗಾಳಿ ಒಂದೇ. ನಾವು ಉಸಿರಾಡುವ ಗಾಳಿಯು ಏನೋ ಒಂದು ಶಕ್ತಿಯನ್ನು ಅದು ಹೊಂದಿರುತ್ತದೆ. ಆ ಗಾಳಿ ನಿಂತಿತು ಅಂತಾದರೆ ಆ ದೇಹಕ್ಕೆ ಚೈತನ್ಯವೇ ಇರುವುದಿಲ್ಲ, ಅದು ನಿರ್ಜೀವವಾಗ್ತದೆ, ಜೀವ ಇಲ್ಲದೆ ಇರುವಂತ ಒಂದು ವಸ್ತು ಆಗ್ತದೆ, ತನ್ನ ಅಸ್ತಿತ್ವವನ್ನೇ ಅದು ಕಳೆದುಕೊಳ್ಳುತ್ತದೆ. ಹಾಗಾಗಿ ನಾವು ಸದಾ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳುವ ಮೂಲಕ ಆ ಭಗವಂತನನ್ನ ಅಲ್ಲಿ ಕಾಣಬೇಕಾಗಿದೆ. ನಾವು ಉಸಿರಾಡುವ ಗಾಳಿಯು ಎಲ್ಲೆಡೆಯೂ ಹರಡಿದೆ. ನಮ್ಮ ಸ್ನೇಹಿತರು, ಅಂದು ಬಂಧು ಬಳಗ, ಮಿತ್ರರು, ಶತ್ರುಗಳು, ಬಡವ ಶ್ರೀಮಂತ ಎಲ್ಲ ತರತಮಗಳನ್ನ ಮೀರಿ ಈ ಭೂಮಿಯಲ್ಲಿ ಜನ್ಮ ತಳೆದಿರುವಂತ ಎಲ್ಲಾ ಜೀವಿಗಳು ಸೇರಿದಂತೆ ಸಮಾಜದಲ್ಲಿ ಬದುಕ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರಜೆಯೂ ಕೂಡ ಗಾಳಿಯನ್ನ ಪರಸ್ಪರವಾಗಿ ಹಂಚಿಕೊಳ್ಳುತ್ತಾ ಬದುಕ್ತಾ ಇದ್ದಾರೆ. ಅಂದ್ರೆ ರಾಮನ ಕಾಲದಿಂದಲೂ ಕೂಡ ಇಂದಿಗೂ ಅದು ಮುಂದುವರಿಕೆಯ ಭಾಗವಾಗಿ ಬಂದಿದೆ. ಹೀಗೆ ಹಳೆತು ಮತ್ತು ಹೊಸತುಗಳ ನಡುವೆ ಸಂಘರ್ಷ ನಡೆದು ಮೂಲ ಸ್ವರೂಪವನ್ನೇ ಅದು ಉಳಿಸಿಕೊಂಡಿದೆ. ಹಿಂದೆ ಏನೋ ಇತ್ತು, ಅದುವೇ ಇಂದೂ ಕೂಡ ಮುಂದುವರಿಕೆಯ ಭಾಗವಾಗಿದೆ ಅಷ್ಟೇ. ಬಂಧುಗಳೇ, ಜ್ಞಾನವೇ ಬೆಳಕು ಕಗ್ಗ ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುತ್ತೆ. ಹಾಗೂ ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅನಿಸಿಕೆಗಳನ್ನ ಹೇಳುವುದನ್ನು ಕೂಡ ನಾವಿಲ್ಲಿ ಪ್ರಸಾರ ಮಾಡುತ್ತೇವೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣು ಹೇಳುತ್ತಾ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಜೀವನವನ್ನ ಸುಂದರವಾಗಿಸಿಕೊಳ್ಳಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.